ಉದ್ದೇಶಿಸಿ ಅಂಗನವಾಡಿ ಮೇಲ್ವಿಚಾರಕಿಯಾದ ಕಲ್ಪನರವರನ್ನು ಮಾತನಾಡಬೇಕು. ಲಕ್ಷ್ಮಿ ಯೋಜನೆ ಚಾಲನೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳವರು ಮೈಸೂರಿನಲ್ಲಿ ಚಾಲನೆಯನ್ನು ನೀಡಿದ್ದಾರೆ. ಇದೊಂದು ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ. ಪ್ರತಿಯೊಂದು ಯಜಮಾನಿ ಮಹಿಳೆಗೆ 2,000 ರೂಪಾಯಿಯನ್ನ ನೀಡ್ತಕ್ಕಂಥ ಈ ಒಂದು ಹೊಸ ಒಂದು ಯೋಜನೆಗೆ ಒಂದು ಚಾಲನೆಯನ್ನು ಇವತ್ತು ನೀಡಿದ್ದಾರೆ. ಅದರ ಸದುಪಯೋಗ ಇಡೀ ಕರ್ನಾಟಕದಲ್ಲಿ ಇಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಪ್ರತಿಯೊಬ್ಬರು ಒಂದು ನೋಡ್ಲಿಕ್ಕೆ ಅವಕಾಶವನ್ನ ಮಾಡಿ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಪಂಚಾಯತಿನಲ್ಲಿ ಇಲ್ಲಿ ಎಲ್ಲರೂ ಸಹ ಒಂದು ವ್ಯವಸ್ಥಿತವಾಗಿ ನಮಗೆ ಇಲ್ಲಿ ಪ್ರತಿಯೊಬ್ಬರು ನೋಡ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದ ಸದುಪಯೋಗ, ಈ ಒಂದು ಏನು ಯೋಜನೆ ಮಾಡಿದ್ದಾರೆ ಇದರ ಸದುಪಯೋಗವನ್ನ ಎಲ್ಲರೂ ಸಹ ಈ ಒಂದು ಏನು ಯಜಮಾನಿ ಮಹಿಳೆಯರಿದ್ದಾರೆ ಅದನ್ನ ಪಡ್ಕೊಳ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಹಾಗೆ ಇಲ್ಲಿ ನೆರೆದಿರ್ತಕ್ಕಂತಹ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹ ಒಂದು ಪಂಚಾಯಿತಿಯವರು ಸಪೋರ್ಟಿವ್ ಆಗಿ ನಮಗೆ ಇಲ್ಲೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬಾ ನಮ್ಮ ಒಂದು ಇಲಾಖೆಯ ಪರವಾಗಿ ನಾನು ಅವರಿಗೆ ನನ್ನ ಧನ್ಯವಾದ ಅರ್ಪಿಸ್ತೇನೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು ಮಾತನಾಡಲು ಕೇಳಿಕೊಳ್ತೀನಿ. ಹಾಗೂ ಆಶಾ ಕಾರ್ಯಕರ್ತರೆ, ಅಂಗನವಾಡಿ ಕಾರ್ಯಕರ್ತರೆ ತಮಗೆಲ್ಲರಿಗೂ ಈ ದಿನ ನಾನು ಅಭಿನಂದನೆ ಸಲ್ಲಿಸುತ್ತಾ, ಈ ದಿನ ನಮ್ಮ ಸರ್ಕಾರದ ಒಂದು ಆಕಾಂಕ್ಷೆ, ಅಭೂತಪೂರ್ವ ಆಕಾಂಕ್ಷೆ ಏನೆಂದರೆ ಎಲ್ಲ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯನ್ನು ತಮ್ಮ ತಲುಪಬೇಕಾಗಿ ನಮ್ಮ ಸರ್ಕಾರ ಇವತ್ತು ಈ ಯೋಜನೆ ಹಮ್ಮಿಕೊಂಡಿದೆ. ಅದರ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕಾಗಿ ನಾನು ಈ ಮೂಲಕ ನಿಮಗೆ ತಿಳಿಸುತ್ತೇನೆ. ಹಾಗಾಗಿ ಯಾರೆಲ್ಲರೂ ಈ ಸದುಪಯೋಗವನ್ನು ಪಡೆದಿದ್ದಲ್ಲಿ ತಮಗೆ ಅಕೌಂಟಿಗೆ 2,000 ಹಣ ಇವತ್ತು ನಿಮ್ಮ ಅಕೌಂಟಿಗೆ ಬೀಳ್ತದೆ. ಮತ್ತೆ ಸದುಪಯೋಗ ಪಡೆಯದಿದ್ದವರು ಇನ್ನು ಮುಂದೆ ಕೂಡ ಆ ಸದುಪಯೋಗವನ್ನು ಪಡೆದು ನಮ್ಮ ಮಹಿಳೆಯರ ಸಬಲೀಕರಣಕ್ಕೆ ಈ ನಮ್ಮ ಸರ್ಕಾರ ಒಂದು ಅಭೂತಪೂರ್ವ ಒಂದು ಯೋಜನೆಯನ್ನು ತಂದಿದೆ. ಅದಕ್ಕೆಲ್ಲರೂ ನಾವೆಲ್ಲರೂ ಒಟ್ಟಾಗಿ ಈ ನಮ್ಮ ಸರ್ಕಾರದ ಯೋಜನೆಯನ್ನು ಒಟ್ಟಾಗಿ ಎಲ್ಲರೂ ಜಾರಿಗೊಳಿಸೋಣ ಅಂತ ತಮ್ಮೆಲ್ಲರಲ್ಲಿ ವಿನಂತಿಸುತ್ತಾ, ಈ ಸಂದರ್ಭಕ್ಕೆ ಅವಕಾಶ ಕೊಟ್ಟ ತಮಗೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ, ಈ ಕೊಣಜೆ ಪಂಚಾಯತ್ನ ಗ್ರಾಮಸ್ಥರಿಗೆ ವಿನಂತಿಸುವುದೇನೆಂದರೆ ತಾವೆಲ್ಲರೂ ಒಂದಾಗಿ ನಮ್ಮ ಕೊಣಜೆ ಗ್ರಾಮದ ಪರವಾಗಿ ನಮ್ಮೆಲ್ಲರಿಗೂ ಆಕಾಂಕ್ಷೆಯಾಗಿ ತಾವೆಲ್ಲರೂ ಬಂದು ನಮ್ಮನ್ನು ಸಹಕಾರ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಕೇಳಿಕೊಳ್ಳುತ್ತಾ, ನನಗೆ ಈ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಂಗನವಾಡಿ ಮೇಲ್ವಿಚಾರಕಿಯಾದ ಕಲ್ಪನಾ ಅವರು ತಿಳಿಸಿಕೊಡಬೇಕಾಗಿ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅನುಷ್ಠಾನದ ಬಗ್ಗೆ ನಾವಿವತ್ತು ಇಲ್ಲಿ ನೇರ ಪ್ರಸಾರ ಕಾರ್ಯಕ್ರಮ ಇದೆ. ಹಾಗಾಗಿ ಅದನ್ನ ನಾವು ಪೂರ್ತಿಯಾಗಿ ಅದನ್ನ ವೀಕ್ಷಣೆ ಮಾಡೋಕ್ಕೋಸ್ಕರ ನಾವೀಗ ಧನ್ಯವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆಗೆ ಮುಖ್ಯವಾಗಿ ಈ ಒಂದು ಹೊಸದಾಗಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಗೀತಾ ಮೇಡಮ್ ಅವರಿಗೆ ನಾವು ನಮ್ಮೆಲ್ಲರ ಪರವಾಗಿ, ಪಂಚಾಯತಿ ಪರವಾಗಿ, ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಉಪಾಧ್ಯಕ್ಷರಾಗಿರುವಂತಹ ಹರಿಶ್ಚಂದ್ರ ಸರ್ ಅವರಿಗೆ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರೋ ಚಂಚಲಾಶ್ರೀ ಮೇಡಮ್ ಅವರಿಗೆ, ಹಾಗೆ ಉಪಾಧ್ಯಕ್ಷರಿಗೆ ಹಾಗೂ ಪಂಚಾಯತ್ನ ಸರ್ವ ಸದಸ್ಯರು ಈ ಒಂದು ಇಂತಹ ಕಾರ್ಯಕ್ರಮಗಳಿಗೆ ಎಲ್ಲರೂ ಸಹಕಾರವನ್ನ ನೀಡ್ತಾ ಬಂದಿದ್ದಾರೆ. ಮುಂದೆನೂ ಸಹ ಇಂತಹ ಸಹಕಾರವನ್ನ ನಾವು ಅಪೇಕ್ಷಿಸುತ್ತಾ ಎಲ್ಲ ಪಂಚಾಯತ್ ಸದಸ್ಯರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಅದು ಯಶಸ್ವಿ ಆಗೋದಕ್ಕೆ ಸಂಪೂರ್ಣ ಸಹಕಾರವನ್ನ ನೀಡ್ತಾ ಬಂದಿರುವಂತಹ ಎಲ್ಲ ಪಂಚಾಯತ್ನ ಸದಸ್ಯರಿಗೆ ನಾನು ಒಟ್ಟಿನಲ್ಲಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಬಂದಂತಹ ಮಹಿಳೆಯರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರು, ಹಾಗೆ ಇಲ್ಲಿ ನಿರ್ದಿರ್ತಕ್ಕಂತಹ ಪಂಚಾಯತಿ ಸಿಬ್ಬಂದಿನವರು ಇಲ್ಲೆಲ್ಲ ವ್ಯವಸ್ಥೆಯನ್ನು ನಮಗೆಲ್ಲ ಚಂದ ಮಾಡಿ ನಮಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ನಮ್ಮ ಇಲಾಖೆ ಪರವಾಗಿ ನಿಮ್ಮ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಇಲ್ಲಿ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ, ಇದು ಈ ಒಂದು ಏನು ಚಾಲನೆ ಮಾಡ್ತಾ ಇದ್ದಾರೆ ಇದು ಯಶಸ್ವಿ ಆಗಲಿ ಅಂತ ಹೇಳಿ ಹಾರೈಸ್ತಾ ನನ್ನ ಧನ್ಯವಾದಗಳನ್ನು. ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇದರ ನಂತರ
ಹಾಗೆ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ವೀಕ್ಷಣೆಯನ್ನ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೇವೆ. ಹಲವಾರು ರಾಜ್ಯಗಳು ಇದನ್ನು ಅನುಸರಿಸುತ್ತಿವೆ. ಒಟ್ಟಾರೆಯಾಗಿ ನಾಡಿನ ಬಡವರ, ದಲಿತರ, ಹಿಂದುಳಿದ, ಅಲ್ಪಸಂಖ್ಯಾತ ವರ್ಗದವರಲ್ಲಿ ಗೌರವಯುತ ಜೀವನ ಸಾಗಿಸುವ ಆತ್ಮಸ್ಥೈರ್ಯ ತುಂಬಿರುವುದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರದ ಸಾಧನೆಯಾಗಿದೆ. ಕರ್ನಾಟಕ ಸರ್ಕಾರ ಅತ್ಯಂತ ಯಶಸ್ವಿಯಾಗಿ 100 ದಿನಗಳನ್ನು ಪೂರೈಸಿದೆ. ಈ ಹೊತ್ತಿನಲ್ಲಿ ಕರ್ನಾಟಕ ಸರ್ಕಾರ ಬಡವರ ಪರವಾಗಿ, ದೀನರ ಪರವಾಗಿ, ಶೋಷಿತರ ಪರವಾಗಿ, ಮಹಿಳೆಯರ ಪರವಾಗಿ ಕೈಗೊಂಡಂತಹ ಕಾರ್ಯಕ್ರಮಗಳ ಮಾಹಿತಿಯನ್ನ ನೋಡಿದ್ದೇವೆ. ಇದೀಗ ನಾಡಿನ ಸುವಿಖ್ಯಾತ ಸಂಗೀತ ನಿರ್ದೇಶಕರು ಅವರ ಎಲ್ಲ ಚಿತ್ರಗಳಲ್ಲಿ ನಗುವೆ ತುಂಬಿ ತುಳುಕಾಡುತ್ತೆ ನಮ್ಮನ್ನು ಸದಾಕಾಲ ಆನಂದಿಸುವಂತಹ ಕೆಪಿಸಿಸಿಯ ಸಾಂಸ್ಕೃತಿಕ ಘಟಕದ ಅಧ್ಯಕ್ಷರು ಆಗಿರುವಂತಹ ಶ್ರೀ ಸಾಧು ಕೋಕಿಲ ಅವರ ತಂಡದಿಂದ ಸಂಗೀತದ ರಸದೌತಣ ನೋಡಿ ಬರುತ್ತೆ. ನಿಮಗಾಗಿ ಆ ಎಲ್ಲ ಕಲಾವಿದರಿಗೆ ಶ್ರದ್ಧಾಂಜಲಿ ಮಂದಿರ ಗೌರವವನ್ನು ಸೂಚನೆ ಬಂದಿದೆ.
ಗಣ್ಯಮಾನ್ಯರು ಆಗಮಿಸಿದ್ದಾರೆ. ಸನ್ಮಾನ್ಯ ಕೃಷಿ ಸಚಿವರಾದ ಚಲವಾದ ಸ್ವಾಮಿ ಉಪಸ್ಥಿತರಿದ್ದಾರೆ. ಗೃಹ ಸಚಿವರಾಗಿರುವ ಮಾನ್ಯ ಶ್ರೀ ಡಾಕ್ಟರ್ ಅವರ ಆಗಮನವಾಗಿದೆ. ಚಪಾಳಗಳ ಮುಗಿಸಿ ನಿಮ್ಮೊಂದಿಗೆ ನಾವಿದ್ದೇವೆ, ನುಡಿದಂತೆ ನಡೆದಿದ್ದೇವೆ ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮಾನ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಎಲ್ಲ ಕ್ಷಣಗಳಲ್ಲಿ ನರೇಂದ್ರ ಸ್ವಾಮಿ ಅವರನ್ನ ಬರಮಾಡಿಕೊಳ್ಳೋಣ. ಅವರ ಮಾತುಗಳಿಗಾಗಿ ನಿಮ್ಮ ಚಪ್ಪಾಳೆಗಳು ದೇಶದಲ್ಲಿ
ಸ್ತ್ರೀ ಸಬಲೀಕರಣದತ್ತ ಕರ್ನಾಟಕ ಸರ್ಕಾರ, ನುಡಿದಂತೆ ನಡೆದಂಥ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಹಾಗೂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕರ್ನಾಟಕ ಸರ್ಕಾರ ಇವತ್ತಿಗೆ ತಮ್ಮ ಆಡಳಿತಾವಧಿಯಲ್ಲಿ 100 ದಿನವನ್ನು ಪೂರೈಸುವಂಥ ಸಂದರ್ಭದಲ್ಲಿ ಏನು ಚುನಾವಣೆ ಪೂರ್ವದಲ್ಲಿ ನಾವು ಜನಸಾಮಾನ್ಯರಿಗೆ ಗ್ಯಾರಂಟಿ ಯೋಜನೆಯನ್ನು ಕೊಡ್ತೇವೆ ಎಂಬುದಾಗಿ ಏನು ಭರವಸೆ ಕೊಟ್ಟಿದ್ದಾರೋ ಅದನ್ನು ಕೇವಲ 3 ತಿಂಗಳಲ್ಲಿ ತೋರಿಸಿಕೊಟ್ಟಂಥ ಒಬ್ಬ ಧೀಮಂತ ನಾಯಕ ನಮ್ಮ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯವರು ಈಗಾಗಲೇ ಪ್ರಪ್ರಥಮವಾಗಿ ನಾರಿ ಶಕ್ತಿ ಎಂಬ ಒಂದು ಯೋಜನೆಯನ್ನು ಜಾರಿಗೆ ತಂದು ಬಹಳಷ್ಟು ಹೆಂಗಸರು ಈ ಒಂದು ನಾರಿ ಶಕ್ತಿಯಿಂದ ಪ್ರಯೋಜನ ಪಡ್ಕೊಂಡಿದ್ದಾರೆ. ಬಹಳಷ್ಟು ಜನ ಬೇರೆ ಬೇರೆ ಪ್ರವಾಸಿ ಕೇಂದ್ರಗಳಿಗೆ ಹೋಗುವಂಥ ಅವಕಾಶ ಈ ಒಂದು ಯೋಜನೆಯಿಂದ ಸಿಕ್ಕಿದೆ. ಇದು ಕರ್ನಾಟಕ ಸರ್ಕಾರದ ಒಬ್ಬ ಧೀಮಂತ ನಾಯಕನ ಚಿಂತನೆ ಕೂಡ ಆಗಿರ್ತದೆ. ಎರಡನೇದಾಗಿ ಅನ್ನಭಾಗ್ಯ ಯೋಜನೆ. ಬಹುಶಃ ಅನ್ನಭಾಗ್ಯ ಯೋಜನೆಯನ್ನು ಕೂಡ ಈ ಹಿಂದೆ 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಸುಮಾರು 169 ಭರವಸೆಗಳನ್ನು ಕೊಟ್ಟಿತ್ತು. ಅದರಲ್ಲಿ 157 ಭರವಸೆಗಳನ್ನು 5 ವರ್ಷದಲ್ಲಿ ಪೂರೈಸಿದ್ದಾರೆ. ಬಹುಶಃ ಒಬ್ಬ ಹಿಂದುಳಿದ ವರ್ಗದ ನಾಯಕರಾಗಿ ದೇವರಾಜ ಅರಸು ನಂತರ ಸಿದ್ದರಾಮಯ್ಯವರು ಈ ರಾಜ್ಯಕ್ಕೆ ಕೊಟ್ಟಂಥ ಕೊಡುಗೆ ಮಹತ್ವವಾದುದು. ಅದನ್ನು ಪ್ರತಿಯೊಬ್ಬ ಬಡವರ್ಗದ ಜನರು ಕೂಡ ಚಿಂತನೆ ಮಾಡಬೇಕಂತ ಪರಿಸ್ಥಿತಿ ಬಂದಿದೆ. ಅನಂತರ 3ನೇ ಯೋಜನೆಯಾಗಿ ಗೃಹ ಜ್ಯೋತಿ ಯೋಜನೆಯನ್ನು ಕೂಡ ಜಾರಿಗೆ ತಂದಿದ್ದಾರೆ. ಈ ಒಂದು ಯೋಜನೆಯಲ್ಲಿ ಸುಮಾರು 1,08,00,000 ಜನ ಈ ಒಂದು ಯೋಜನೆಯ ಫಲ ಪಡೀಲಿಕ್ಕಿದ್ದಾರೆ. ಅದೇ ರೀತಿ ಸುಮಾರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 3,59,000 ಜನ ಈ ಒಂದು ಯೋಜನೆಯಿಂದ ಪ್ರಯೋಜನ ಪಡೆಯುತ್ತಿದ್ದಾರೆ. ಇಡೀ ರಾಜ್ಯದಲ್ಲಿ ಸುಮಾರು 1,08,00,000 ಜನ ಈ ಒಂದು ಯೋಜನೆಯಿಂದ ಪ್ರಯೋಜನ ಪಡೆಯುತ್ತಿದ್ದಾರೆ. ಈಗ 100ನೇ ದಿನದ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ 4ನೇ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ, ಬಹುಶಃ ಇಡೀ ದೇಶದಲ್ಲೇ ಇಂಥ ಒಂದು ಯೋಜನೆ ಯಾವ ರಾಜ್ಯದಲ್ಲೂ ಕೂಡ ನಾವು ನೋಡಿಲ್ಲ. ಬಹುಶಃ ಅಂಥ ಒಂದು ಚಿಂತನೆಯ ಧೀಮಂತ ನಾಯಕ ಇವತ್ತು ತನ್ನ 100 ದಿನದ ಅಧಿಕಾರಾವಧಿಯಲ್ಲಿ ಕೊಟ್ಟಂಥ 5 ಗ್ಯಾರಂಟಿಗಳಲ್ಲಿ 4ನ್ನು ಈಗಾಗಲೇ ಪೂರೈಸಿದ್ದಾರೆ ಕೇವಲ 100 ದಿನದಲ್ಲಿ. ಬಹುಶಃ 5 ವರ್ಷದಲ್ಲಿ ಯಾವುದೇ ಸರ್ಕಾರಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗದಂಥ ಒಂದು ವ್ಯವಸ್ಥೆಯನ್ನು ಕೇವಲ 100 ದಿನದಲ್ಲಿ ನಮ್ಮ ಧೀಮಂತ ನಾಯಕರಾದಂಥ ಸಿದ್ದರಾಮಯ್ಯ ಹಾಗೂ ಡಿ ಕೆ ಸಿ ಅವರ ನೇತೃತ್ವದಲ್ಲಿ ಆಗಿದೆ. ಅದೇ ರೀತಿ ಒಬ್ಬ ಮಹಿಳಾ ನಾಯಕಿ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್, ಬಹುಶಃ ಅವರು ಕೂಡ ಒಬ್ಬ ಉತ್ತಮ ನಾಯಕಿಯಾಗಿ ಈ ಒಂದು ಯೋಜನೆಯ ಫಲವನ್ನು ಇಡೀ ರಾಜ್ಯಕ್ಕೆ ಕೊಡುವಲ್ಲಿ ಅವರು ಕೂಡ ಸಹಕಾರಿಯಾಗಿದ್ದಾರೆ. ಇನ್ನೊಂದು ಯುವ ನಿಧಿ, ಬಹುಶಃ ಈ ಒಂದು ಯೋಜನೆ ಕೂಡ ಗ್ಯಾರಂಟಿ ಯೋಜನೆ ಕೂಡ ಅಕ್ಟೋಬರ್ ನವೆಂಬರಲ್ಲಿ ಜಾರಲಿಕ್ಕೆ ಬರಲಿದೆ. ಬಹುಶಃ ಕೊಟ್ಟಂಥ ಎಲ್ಲ 5 ಗ್ಯಾರಂಟಿ ಯೋಜನೆಗಳನ್ನು 1 ವರ್ಷದ ಒಳಗೆ ಅನುಷ್ಠಾನಕ್ಕೆ ತಂದಂಥ ಒಂದು ಸರ್ಕಾರ ಇದ್ದರೆ ಬಹುಶಃ ಅದು ಸಿದ್ದರಾಮಯ್ಯನವರ ಸರ್ಕಾರ. ಮುಂದಿನ ದಿನಗಳಲ್ಲಿ ಇನ್ನೊಂದು ಯೋಜನೆ ಬಹುಶಃ ನಮ್ಮ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಡೀತಾ ಉಂಟು, ಗೃಹ ಆರೋಗ್ಯ ಯೋಜನೆ ಅಂತ. ಬಹುಶಃ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಯೊಂದು ಮನೆಗೆ ವೈದ್ಯರು ಹೋಗಿ ಮನೆಯಲ್ಲಿ ಕೂಡ ಅವರು ಆ ಒಂದು ಚಿಕಿತ್ಸೆಯನ್ನು ಮಾಡುವಂಥ ಒಂದು ಯೋಜನೆ ಮುಂದಿನ ದಿನಗಳಲ್ಲಿ ಕೂಡ ನಡೀಲಿಕ್ಕಿದೆ. ಬಹುಶಃ ಇಂಥ ಒಂದು ಕರ್ನಾಟಕ ಸರ್ಕಾರ ಈ ಒಂದು ಬೃಹತ್ ಮೊತ್ತದ ಸುಮಾರು 58,000 ಕೋಟಿ ಮೊತ್ತದಲ್ಲಿ ಈ ಒಂದು ಎಲ್ಲ ಯೋಜನೆಗಳನ್ನು ಜಾರಿಗೆ ತರಲಿಕ್ಕಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ಬೇರೆ ಬೇರೆ ಯೋಜನೆಗಳು ನಮ್ಮ ಸಿದ್ದರಾಮಯ್ಯವರ ಒಂದು ಕನಸು. ಬಹುಶಃ ಇನ್ನೂ ಬಡವರಿಗೆ ಇನ್ನಷ್ಟು ಹೆಚ್ಚಿನ ಯೋಜನೆಗಳು ಅವರ ಒಂದು ಆಡಳಿತಾವಧಿಯಲ್ಲಿ ಬರಲಿ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮತ್ತೆ ಇಡೀ ದೇಶದಲ್ಲೇ ಏನು ಇಂದಿರಾ ಗಾಂಧಿಯವರ ನೇತೃತ್ವದಲ್ಲಿ, ಅದೇ ರೀತಿ ನೆಹರೂರವರ ನೇತೃತ್ವದಲ್ಲಿ, ಅದೇ ರೀತಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ, ಮನಮೋಹನ್ ಸಿಂಗ್ರವರ ನೇತೃತ್ವದಲ್ಲಿ, ಅದೇ ರೀತಿ ನರಸಿಂಹರಾವರ ನೇತೃತ್ವದಲ್ಲಿ ನಮ್ಮ ದೇಶದ ಏನು ಅಭಿವೃದ್ಧಿಯನ್ನು ಕಂಡಿತು, ಅದೇ ರೀತಿ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯವರಿಂದ ಕರ್ನಾಟಕದ ಅಭಿವೃದ್ಧಿಯ ನಂತರ ಇಡೀ ದೇಶಕ್ಕೆ ಈ ಒಂದು ಅಭಿವೃದ್ಧಿಯ ಸಂದೇಶ ಹೋಗಬೇಕು. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯಂಥ ಒಬ್ಬ ಮೇಧಾವಿ
ನೇತಾರ ಬಹುಶಃ ಪ್ರಧಾನಿ ಆಗುವುದರಲ್ಲಿ ಕೂಡ ಸಂಶಯ ಇಲ್ಲ. ಅಂಥ ಒಂದು ಮೇಧಾವಿ ನಾಯಕ ಕರ್ನಾಟಕದ ಈ ಒಂದು ಯೋಜನೆಯನ್ನು ಜಾರಿಗೆ, ಅದು ಕೂಡ ತೀರಾ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಬಡವರಿಗೆ ಈ ಒಂದು ಯೋಜನೆಯ ಫಲವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಇನ್ನಷ್ಟು ಒಳ್ಳೆಯ ಗ್ರಾಮೀಣ ಭಾಗಕ್ಕೆ ಯೋಜನೆಗಳು ಬರಲಿ ಅಂತ ಹೇಳುತ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತಿನ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಬಹಳ ಫಲಪ್ರದವಾಗಿ ಮಾರುತ್ತಾ ಉಂಟು. ಅಂದರೆ ಹಿಂದುಳಿದವರಿಗೆ, ಬಡವರಿಗೆ, ದೀನದಲಿತರಿಗೆ ಬಹಳ ಒಂದು ಪ್ರಯೋಜನವಾಗುವಂಥ ಈ ಒಂದು ಯೋಜನೆ. ಇದರಿಂದ ಗೃಹಿಣಿಯರಿಗೆ ಇನ್ನೊಬ್ಬರ ಕೈ ಚಾಚುವಂತಿಲ್ಲ. ತಮ್ಮ ಅವಶ್ಯಕತೆಗೆ ಬೇಕಾದಂತಹ ಅಕ್ಕಿ ಯೋಜನೆ, ಅದೇ ರೀತಿ ಗೃಹಶಕ್ತಿಯಿಂದ ಬಸ್ಸಿನಲ್ಲಿ ಉಚಿತವಾಗಿ ಪ್ರಯಾಣಿಸಲು, ಇಲ್ಲದರೆ ನಿತ್ಯವೂ ಬಸ್ಸಿನ ಹಣವನ್ನು ಇನ್ನೊಬ್ಬರನ್ನು ಕೈ ಚಾಚಬೇಕಾಗ್ತದೆ, ಇಲ್ಲದಿದ್ದರೆ ಹಣ ಎಲ್ಲಿಂದಾದರೂ ಹುಡುಕಬೇಕಾಗ್ತದೆ. ಅದು ಒಂದು ಫಲಪ್ರದ ಆಗಿದೆ. ಇವತ್ತು ಗೃಹಲಕ್ಷ್ಮಿ ಯೋಜನೆ ಇದು ತುಂಬ ಉಪಾಯಕಾರಿ. ಒಂದು ಮನೆಯಲ್ಲಿ ಗ್ಯಾಸ್ ಮುಗಿದರೂ ಆ ಹಣ ಉಪಯೋಗ ಆಗುತ್ತದೆ. ಮಕ್ಕಳಿಗೆ ಇವತ್ತು 1-2-3 ಮಕ್ಕಳು ಶಾಲೆಗೆ ಹೋಗೋದಿದ್ದರೆ ಮಕ್ಕಳಿಗೆ ಪುಸ್ತಕ ಇನ್ನಿತರ ಖರ್ಚು ವೆಚ್ಚ ಬರ್ತಾ ಉಂಟು. ಅದರ ದಿನವೂ ಎಲ್ಲಿಂದ ಹುಡುಕುವುದು ಅಂತ ಅವರೊಂದು ತಲೆಬಿಸಿ ಮಾಡುವಾಗ ಇಂಥ ಒಂದು ಗೃಹಶಕ್ತಿ ಯೋಜನೆಯಿಂದ ಬಹಳ ಒಂದು ಅನುಕೂಲವಾಗುವಂಥ ಪರಿಸ್ಥಿತಿ. ಇದರಿಂದ ನಮ್ಮ ಮಹಿಳೆಯರೆಲ್ಲೂ ಬಹಳ ಖುಷಿಯಿಂದ, ಕಾತರದಿಂದ ಎಲ್ಲ ಕಡೆ ಪಂಚಾಯತ್ನಲ್ಲಿ ಇನ್ನಿತರ ಕಡೆ ಇವತ್ತು ಆಗಸ್ಟ್ 30 ಇಡೀ ಕರ್ನಾಟಕ ರಾಜ್ಯದಲ್ಲೇ ಈ ಒಂದು ಕಾರ್ಯಕ್ರಮ ನಡೀತಾ ಉಂಟು. ಇದರ ಸಂಪೂರ್ಣ ಯಶಸ್ಸನ್ನು ಮಹಿಳೆಯರು ಪಡ್ಕೊಂಡಿದ್ದಾರೆ. ಬಹಳ ಮಹಿಳೆಯರು ತಮ್ಮ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಉಂಟು. ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಳಬೇಕಾಗಿ ಈ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷ ಅಂದರೆ ಅದು ಅಭಿವೃದ್ಧಿ ಅಂದರೆ ಕಾಂಗ್ರೆಸ್. ಇದು ನಮ್ಮ ಕಾಂಗ್ರೆಸ್ಸಿನ ಒಂದು ಧ್ಯೇಯ ಧೋರಣೆ. ಕಳೆದ 4 ವರ್ಷದಲ್ಲಿ ನಾವು ಯಾವುದೇ ಅಭಿವೃದ್ಧಿಯನ್ನು ಕಾಣದೆ 4 ವರ್ಷ ಹೀಗೆ ಹೋಗಿದೆ. ಈಗ ಅನ್ನದಾಸೋಹ, ಅಕ್ಷರ ದಾಸೋಹ ಅಂತ ಹಲವು ಕಾರ್ಯಕ್ರಮವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿ ಜನರಿಗೆ ಪ್ರಯೋಜನವಾಗುವಂಥ ಉತ್ತಮ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಇದರ ಸಂಪೂರ್ಣ ಯಶಸ್ಸು ಕಾಂಗ್ರೆಸ್ ಪಕ್ಷಕ್ಕೆ ಧಕ್ಕೆ ಆಗಲಿದೆ. ಆದ ಕಾರಣ ನಾವು ಇದನ್ನು ಎಲ್ಲ ಬಡ ಜನರು ಇದರ ಪ್ರಯೋಜನವನ್ನು ಪಡ್ಕೊಂಡು ನಮ್ಮ ಜೀವನವನ್ನು ಉತ್ತಮಗೊಳಿಸಬೇಕು. ಎಲ್ಲರಿಗೂ ಹಾರೈಸ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಂಥ ಎಲ್ಲರಿಗೂ ನಾನು ಬಾಳದ ಬಿಟ್ಟಲ್ಲಿ ಜಾಮೂನು ಅಲ್ಪ ಬುದ್ಧ ಕೂಡ ಅಲ್ಪ ಸೈನ್ ಕೊಡ್ತೆ ಮೂಲ ಬುಕ್ ಅಲ್ಪ ಕುಕ್ಕೊಂಡು ಸೈನ್ ಮಾಡಿದ ಹೋದ್ರೆ ಕಾಸು ಬರ್ತದೆ ಹೆಂಗೆ ಕೊಡ್ತಿದ್ವಿ ಅವಳು ಅಂಗನವಾಡಿ ಟೀಚರ್ ಆಗಲಿ ನಿಜವಾದ ಅರೇಂಜ್ಮೆಂಟ್ ನಿಮ್ಮ ಐಡ ಬೆಲೆ ಅಪ್ಪಲು ಕೊಡ್ತೀರಿ ತುಂಡು ಕಬಾಬ್ ಅಲ್ಲಿಗೆ